ದೊಡ್ಡೇರಿ ಹೋಬಳಿಯ ರಂಗಪುರ ಗ್ರಾಮ ಪಂಚಾಯಿತಿಗೆ ಒಳಪಡುವ ಗಿಟದಾಗಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಹಬ್ಬದ ವಾತಾವರಣ ಉಂಟಾಗಿದ್ದು, ಸರಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷರಾದ ಜಿಲ್ಲಾಧಿಕಾರಿ ಪಾಟೀಲ್ ಮಾತಾಡಿ, ಇತಿಹಾಸ ಗೊತ್ತಿಲ್ಲದವರು ಇತಿಹಾಸ ಸೃಷ್ಟಿಸುವುದಕ್ಕೆ ಆಗುವುದಿಲ್ಲ. ಜನರ ನಾಗರಿಕರ ಕಷ್ಟಗಳಿಗೆ ಸ್ಪಂದಿಸದೇ ಇದ್ದರೆ ನಾವು ಅಧಿಕಾರಿಗಳಾದರೂ ವ್ಯರ್ಥ ಎಂದರು. ತುಮಕೂರು ಜಿಲ್ಲೆ 3,000 ಹಳ್ಳಿಗಳಿಂದ ಕೂಡಿ ತುಮಕೂರು ಜಿಲ್ಲೆಯಾಗಿದೆ. ಇದು ತುಂಬ ಸಂತೋಷದ ವಿಚಾರ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಧುಗಿರಿ ತಾಲೂಕಿನ ಶಾಸಕರಾದ MV ವೀರಭದ್ರಯ್ಯನವರು ಶಾಲಾ ಕಟ್ಟಡದ ಅನುದಾನಕ್ಕೆ 13,90,000 ಹಾಗೂ CC ರಸ್ತೆಗೆ 8 ಲಕ್ಷ ಹಾಗೂ ಮಧುಗಿರಿ ತಾಲೂಕಿನ ಆಯಾ ಇಲಾಖೆಯ ಅನುಕೂಲಗಳನ್ನು ಜನರಿಗೆ, ರೈತರಿಗೆ ತಿಳಿಸಿದರು. ವಿವಿಧ ಪಿಂಚಣಿ, ಸಂಧ್ಯಾ ಸುರಕ್ಷಾ, ಅಂಗವಿಕಲರ ಪಿಂಚಣಿ ನೀಡಲಾಯಿತು. ಸಾಮಾನ್ಯ ಜನ ನಿಮ್ಮ ಆಫೀಸಿಗೆ ಬಂದರೆ ಸೌಜನ್ಯದಿಂದ ಕಾನೂನುಬದ್ಧವಾಗಿ ಕೆಲಸ ಮಾಡಿ, ಜನಗಳನ್ನು ಅಲೆದಾಡಿಸಬೇಡಿ ಎಂದರು. ಜಾತಿ ಆದಾಯ ಪ್ರಮಾಣ ಪತ್ರ ಆಗಲಿ, ಚಿಕ್ಕ ಕೆಲಸವಾಗಲಿ ನಿಷ್ಠೆಯಿಂದ ಕೆಲಸ ಮಾಡಿ ಎಂದು ಅಧಿಕಾರಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ SP ರಾಹುಲ್ ಕುಮಾರ್, ವಿದ್ಯಾಕುಮಾರಿ, ತಾಲೂಕು ಉಪವಿಭಾಗಾಧಿಕಾರಿ ರಿಷಿ ಆನಂದ್, ತಾಲೂಕು ದಂಡಾಧಿಕಾರಿಯಾದ ಸುರೇಶ್ ಆಚಾರ್, ಅರಣ್ಯ ಇಲಾಖೆ, ಆರೋಗ್ಯ ಇಲಾಖೆ, ರೆವಿನ್ಯೂ ಇಲಾಖೆ, ಅಬಕಾರಿ ಮತ್ತು ತಾಲೂಕು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಬೆಸ್ಕಾಂ ಇಲಾಖೆ, ಮೀನುಗಾರಿಕೆ ಇಲಾಖೆ ಮತ್ತು ತೋಟಗಾರಿಕಾ ಇಲಾಖೆ, ಮಧುಗಿರಿ ತಾಲೂಕಿನ ಇಲಾಖೆಯವರು ಭಾಗಿಯಾಗಿ ಹಾಗೂ ರಂಗಾಪುರ ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರು ಭಾಗವಹಿಸಿದ್ದರು. ವರದಿ ದೊಡ್ಡೇರಿ ಮಹಾಲಿಂಗಯ್ಯ. ದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿ. ವಿಭಾಗದ ಹೊಸ ಉಪವಿಭಾಗಾಧಿಕಾರಿ ಹಾಗೂ ದಂಡಾಧಿಕಾರಿ ಸರ್ವರಿಗೂ ನಾನು ಆದರದ ಸುಸ್ವಾಗತ. ನಾನು ಇಂದು ಈ ಕಾರ್ಯಕ್ರಮ ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆಯಲ್ಲಿ ಮಾನ್ಯ ಮಧುಗಿರಿ ಶಾಸಕರು, ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ CEO ಮೇಡಮ್, ಮಾನ್ಯ ADC ರವರು ಹಾಗೂ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗಣ್ಯ ವ್ಯಕ್ತಿಗಳು, ಎಲ್ಲ ಇಲಾಖೆಯ ಅಧಿಕಾರಿಗಳು,
ಮತ್ತು ಈ ಗ್ರಾಮ ಗಿಡದಾಗಲಹಳ್ಳಿ ಪ್ರಿಯ ನಾಗರಿಕರು ನನ್ನ ಹೃದಯಪೂರ್ವಕ ಸ್ವಾಗತ ಮಾಡುತ್ತೇನೆ. ಸಾರ್ವಜನಿಕರು ತಮ್ಮ ಆಶೋತ್ತರಗಳನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರಿ ಕಚೇರಿಗಳತ್ತ ಧಾವಿಸ್ತಕ್ಕಂಥದ್ದು ಸಾಮಾನ್ಯವಾದಂತಹ ಸಂಗತಿ. ಆದರೆ ಇಡೀ ಜಿಲ್ಲಾಡಳಿತ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲೆಯ ಗಡಿ ಗ್ರಾಮವಾದಂತಹ ಈ ಹಳ್ಳಿಯೊಂದರ ಕಡೆಗೆ ಧಾವಿಸಿ ಅಲ್ಲಿಯೇ ವಾಸ್ತವ್ಯ ಹೂಡಿ ಸ್ಥಳೀಯರೊಂದಿಗೆ ಬೆರೆತು ಅವರ ಬೇಡಿಕೆಗಳಿಗೆ ಸ್ಪಂದಿಸಿ ಪರಿಹಾರ ಒದಗಿಸಿಕೊಡುವುದರ ಜೊತೆಗೆ ಆ ಜನತೆಯ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಹಿನ್ನೆಲೆಗಳನ್ನು ಅರಿತುಕೊಂಡು ಅವರ ಕಲೆ ಸಂಸ್ಕೃತಿಯನ್ನು ಆಸ್ವಾದಿಸಿ ಪ್ರೋತ್ಸಾಹಿಸುವುದರೊಂದಿಗೆ ವಿವಿಧತೆಯಲ್ಲಿ ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಆಗಿದೆ. ಈ ನಿಟ್ಟಿನಲ್ಲಿ ಈ ದಿನ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳಂತಹ ಶ್ರೀಮಾನ್ ವೈ.ಎಸ್. ಪಾಟೀಲ್ ಸಾಹೇಬ್ರು ಅವರ ನೇತೃತ್ವದಲ್ಲಿ ಎಲ್ಲ ಇಲಾಖೆಗಳ ಜಿಲ್ಲಾ ಹಂತದ ಅಧಿಕಾರಿಗಳ ತಂಡ ಮಧುಗಿರಿ ತಾಲೂಕಿನ ಈ ಸಣ್ಣ ಹಳ್ಳಿಗೆ ಆಗಮಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಹರ್ಷದ, ಸಂತೋಷದ ಸಂಗತಿ. ಸಂಖ್ಯೆ ಎಷ್ಟಿದಾವೆ ಅಂತ ಹೇಳಿ ಹೀಗಾಗಿ 562 ಈಗಾಗಲೇ 2500ಕ್ಕಿಂತ ಹೆಚ್ಚು ಹಳ್ಳಿಗಳು ನಮ್ಮ ಜಿಲ್ಲೆಯಲ್ಲಿ ಇದಾವೆ. ಈಗ ನಾವು ಇನ್ನೂ 562 ಸೇರಿದ್ರೆ ಸುಮಾರು 3000 ಗಡಿಯನ್ನ ದಾಟ್ತೀವಿ. ನಾವು 3200 ಹಳ್ಳಿಗಳಾಗ್ತವೆ ನಮ್ಮ ಜಿಲ್ಲೆಯಲ್ಲಿ. ನಾವು ಎರಡನೇ ಅತ್ಯಂತ ದೊಡ್ಡ ಜಿಲ್ಲೆ. ನಾವು ಅಭಿಮಾನ ಪಡಬೇಕಾದವರು ಈ ಜಿಲ್ಲೆಯವರೆಲ್ಲ. ಈಗ ಏನಾಗಿದೆ, ಈ ಪ್ರೊಸೆಸ್ ಅಲ್ಲಿ ಜನರತ್ತ, ನಾಗರಿಕರತ್ತ, ಕಷ್ಟದಲ್ಲಿ ಇರುವವರತ್ತ ನಾವು ಹೋಗದೆ ಇದ್ರೆ ಯಾವುದೇ ಕಾರ್ಯಕ್ರಮ, ಸರ್ಕಾರದ ಎಷ್ಟೇ ಶ್ರೇಷ್ಠವಾದ ಕಾರ್ಯಕ್ರಮಗಳಿದ್ರೂ ಸಕ್ಸಸ್ ಆಗುದಿಲ್ಲ. ನೀವು ಈಗ ಇದನ್ನ ಹೇಳ್ಬೇಕಾದ್ರೆ ಬೇಚರಾಕ್ ಗ್ರಾಮದ ಬಗ್ಗೆ ಇವರೆಲ್ಲ ಹೇಳ್ತಾ ಇದ್ರು. ಇದು ಮೊದಲು ಬೇಚರಾಕ್ ಇತ್ತು, ಅದು ಇತ್ತು, ಇದು ಇತ್ತು ಅಂತ. ಅಲ್ಲ, ಇಲ್ಲಿದ್ ಹೇಳುವಾಗ ಹೇಳ್ತಾ ಇದ್ರು. ತಮ್ಗೆಲ್ಲ ಗೊತ್ತಿದೆ, ಈ ಜಿಲ್ಲೆಯಲ್ಲಿ ತಮ್ಮ ಇಲಾಖೆಯ ಕಾರ್ಯಕ್ರಮಗಳು ಏನಿದೆ ಅದೇ ತಮ್ಮ ಇಲಾಖೆಯಿಂದ ಯಾವುದೇ ಶಾಸಕರು ಮೇಡಮ್ ಆರೋಗ್ಯ ವಿಚಾರದಲ್ಲಿ ಸುಮಾರು ಲಕ್ಷಾಂತರದವರೆಗೂ ಆರೋಗ್ಯದ ಸೌಲಭ್ಯನ ಪಡೆಯಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಎಲ್ಲರೂ ಆಯುಷ್ಮಾನ್ ಭಾರತ್ ಕಾರ್ಡ್ ಅಂದ್ರೆ ಏನು ಅಂತ ಕೇಳಿ ಮಾಡಿಸ್ಕೋಬೇಕಾಗಿರ್ತಕ್ಕಂಥ ಒಂದು ಸೌಲಭ್ಯ. ಅದರ ಫಲಾನುಭವಿಗಳಾದಂತಹ ಚಂದ್ರಯ್ಯ, ಶಿವಗಂಗಮ್ಮ, ಉಮಾದೇವಿ, ಜಯಮ್ಮ ಮತ್ತು ಮಂಜಮ್ಮ ಇವರಿಗೆ ಧನ್ಯವಾದಗಳು. ಎಲ್ಲ ಸರ್ಕಾರಿ ವಾಹನಗಳ ಮೇಲೂ ಈ ಪೋಸ್ಟರ್ ಇರುತ್ತೆ. ಇದರಲ್ಲಿ ಮಕ್ಕಳ ಸಹಾಯವಾಣಿ ಬಗ್ಗೆ ಮಾಹಿತಿ ಇರುತ್ತೆ, ಪೊಲೀಸ್ ತುರ್ತು ಕರೆಯ ಬಗ್ಗೆ ಮಾಹಿತಿ ಇರುತ್ತೆ. ಮಕ್ಕಳ ಸಹಾಯವಾಣಿ 1098, ಪೊಲೀಸ್ ತುರ್ತು ಕರೆ. ನಾನೇ ಬಗರುಕುಂಪಟ್ಟಿನ ಅಧ್ಯಕ್ಷ ಇದ್ದೀನಿ. ಜೊತೆಗೆ ತಹಶೀಲ್ದಾರ್ ಅವರು ಸದಸ್ಯ ಕಾರ್ಯದರ್ಶಿಯಾಗಿದ್ದಾರೆ. 3ರಿಂದ 4 ಜನ ಸದಸ್ಯರುಗಳಿದ್ದಾರೆ. ಇಲ್ಲಿ ಒಂದು ವಿಶೇಷವಾದಂತಹ ಸಮಸ್ಯೆ ಉದ್ಭವವಾಗಿದೆ. ಕಾರಣ ಇಷ್ಟೇ, ಹಿಂದೆ ನಡೆದಂತ ಬಗರುಕುಂ ಏನು ಪ್ರೊಸೀಡಿಂಗ್ಸ್ ಏನಾಗಿದೆ, ಸ್ವಲ್ಪ ಯದ್ವಾತದ್ವಾ ಆಗಿದೆ. ಏನಾಗಿದೆ, ಬಗರುಕುಂ ಕಮಿಟಿ ರೆಸಲ್ಯೂಷನ್ ಆಗಿದೆ. ಅವ್ರಿಗೆ ಇದು ಸಾಗುವಳಿ ಚೀಟಿ ಕೊಟ್ಟಿಲ್ಲ. ಕೆಲವ್ರಿಗೆ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ, ಅದನ್ನ ಪಾಣಿನಲ್ಲಿ ತಗೊಂಡ್ಬಂದಿಲ್ಲ. ಕೆಲವರು ಪಾಣಿಯನ್ನು ಸುಮಾರು ಒಂದು 300 ಪ್ರಕರಣಗಳಲ್ಲಿ ಪ್ರೊಸೀಡಿಂಗ್ಸ್ ಆಗಿದೆ. ಇವರಿಗೆ ಕೊಡಬೇಕು ಅಂತ ಪ್ರೊಸೀಡಿಂಗ್ಸ್ ಆಗಿದೆ. ಇಲ್ಲೇವರೆಗೂ ನಾವು ಸಾಗುವಳಿ ಚೀಟಿ ಕೊಟ್ಟಿಲ್ಲ. ಕಾರಣ ಏನಂತ ಅಂದ್ರೆ, ಪ್ರೊಸೀಡಿಂಗ್ಸ್ ಆಗಿದೆ. ಹಿಂದಿದ್ದಂತ ತಹಶೀಲ್ದಾರ್ ಪ್ರೊಸೀಡಿಂಗ್ಸ್ ಸೈನ್ ಮಾಡಿದ್ದಾರೆ, ರಿಜಿಸ್ಟರ್ ಎಂಟ್ರಿ ಮಾಡಿದ್ದಾರೆ, ರಿಜಿಸ್ಟರ್ ಸೈನ್ ಮಾಡಿದ್ದಾರೆ. ಅವರು ಶ್ರೀನಿವಾಸ್ ಅಂತ ಹಿಂದಿದ್ದಂತ ತಹಶೀಲ್ದಾರ್ ಅವರು, ನಮ್ಮ ತಹಶೀಲ್ದಾರ್ ಅವರು ಒಬ್ಬ ಕೇಸ್ ವರ್ಕರ್ನ ಜೊತೆಲಿ ಏನು ರಿಜಿಸ್ಟರ್ ನ ಕೊಟ್ಟು ರಿಜಿಸ್ಟರ್ ಕಳಿಸ್ಕೊಟ್ಟಿದ್ರು. ಅವ್ರು ಗೌರವ ಬಿದ್ದವ್ರನ್ನ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲ ನಾನು ಸೈನ್ ಮಾಡಕ್ ಆಗಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಈ ಎಲ್ಲಾ ಸಮಸ್ಯೆಗಳು ಬಗರುಕುಂ ವಿಷಯದಲ್ಲಿದ್ದಾರೆ. ಕಾಲಂ ನಂಬರ್ 3 ಮತ್ತು 9 ಬಹಳ ಸುಲಲಿತವಾಗಿ ಹೇಳಿದ್ರು. 3 ಮತ್ತು 9ರಲ್ಲಿ ಎಕ್ಸ್ಟೆಂಟ್ ವಿಸ್ತೀರ್ಣ ವೇರಿಯೇಷನ್ ಇದ್ರೆ ಅದು ತಿದ್ದುಪಡಿ ಮೂಲಕ ತರಬೇಕಾಗ್ತದೆ. ಭೌತಿಕಾತಿಗಳನ್ನ ಮಾಡಬೇಕಾಗ್ತದೆ, ಅದ್ಬಸ್ತುಗಳನ್ನ ಮಾಡಬೇಕಾಗ್ತದೆ. ಜೊತೆಗೆ ಮೊನ್ನೆ ಇತ್ತೀಚೆಗೆ ಒಂದು ಸಮಸ್ಯೆ ಬಂದಿದೆ. ನಾನು ಈಗಾಗಲೇ ಪಾಟೀಲ್ ಸಾಹೇಬ್ರಿಗೆ ಮನವರಿಕೆ ಅಂತ ಒಂದು ಗ್ರಾಮದಲ್ಲಿ ಬೇಚರ ಗ್ರಾಮನ ಕಂದಾಯ ಗ್ರಾಮವನ್ನಾಗಿ ಘೋಷಿಸುವ ಹಿನ್ನೆಲೆಯಲ್ಲಿ ಏನಾಗಿದೆ, ಅದರ ಮುಖ್ಯ ಸಾರಾಂಶ ಏನಂತಂದ್ರೆ, ಮನೆಗಳನ್ನ ಐಡೆಂಟಿಫೈ ಮಾಡ್ಬೇಕು, ಮನೆಗಳನ್ನ ಅಳತೆ ಮಾಡ್ಬೇಕು, ಮನೆಗಳನ್ನ ಸರ್ಕಾರಕ್ಕೆ ನಿಹಿತಗೊಳಿಸ್ಬೇಕು, ಪತ್ರ ಕೊಡ್ಬೇಕು. ಉಳಿದ ಓಪನ್ ಜಾಗ ಏನಿದೆ
ಯಾರ ಹೆಸರಿನಲ್ಲಿತ್ತು ಅವ್ರ ಹೆಸರಿನಲ್ಲೇ ಕಂಟಿನ್ಯೂ ಆಗ್ಬೇಕು. ಇಲ್ಲಿ ನಮ್ಮಲ್ಲಿ ಏನಾಗೋಗಿದೆ ಅದನ್ನು ಕೂಡ ಸರ್ಕಾರಕ್ಕೆ ನಿಹಿತಗೊಳಿಸಿಕೊಂಡಿದ್ದಾರೆ. ಸರ್ಕಾರ ಅಂತ ಬಂದಿದೆ. ಮೊನ್ನೆ ಒಂದ್ಸಾರಿ ಒಂದು 30-40 ಹೆಣ್ಮಕ್ಳು ನನ್ನ ಮನೆ ಹತ್ರ ಬಂದಿದ್ರು, ಈ ತರ ಸಮಸ್ಯೆ ಆಗಿದೆ ಅಂತ. ನಾನೇ ಬರ್ತೀನಿ ಊರಿಗೆ ನಡ್ರಿ ಅಂತ ತಹಶೀಲ್ದಾರ್ ನಾವು ಇಬ್ರು ಊರಿಗೆ ಹೋಗ್ಬಿಟ್ಟು ಮನವರಿಕೆ ಮಾಡ್ಕೊಟ್ಟು ಬಂದಿದ್ದೇವೆ. ಅದ್ರ ಜೊತೆಗೆ ಈ ಬಗ್ಗೆ ಈಗಾಗಲೇ ನಮ್ಮ YS ಪಾಟೀಲ್ ಸಾಹೇಬ್ರ ಹತ್ರ ಮಾತಾಡಿದೀನಿ. ಅವರು ಒಪ್ಕೊಂಡಿದ್ದಾರೆ. ಆಗಿರ್ತಕ್ಕಂಥದ್ದು ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗಿದೆ, ಇದನ್ನ ಸರಿಪಡಿಸಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಸಹ ಹೇಳಿದ್ದಾರೆ. ಈಗಾಗಲೇ ಸಂಬಂಧಪಟ್ಟವರಿಗೆ ಅವರು ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಇದು ಆಗ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಧಿಕಾರಿಗಳಿದ್ದಾರೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದಾರೆ, ಎಲ್ಲಾ ಇಲಾಖೆಯ ಅಧಿಕಾರಿಗಳು ಇವತ್ತಿಲ್ಲಿ ಉಪಸ್ಥಿತರಿದ್ದಾರೆ. ಇದೊಂದು ಹಬ್ಬದ ರೀತಿಯಲ್ಲಿ ನಡೀತಾ ಇದೆ. ಒಂದು ಎಲ್ಲಾ ಇಲಾಖೆಯ ಮುಖ್ಯಸ್ಥರುಗಳು ಏನು ತಮ್ಮ ಇಲಾಖೆಯಲ್ಲಿ ಏನೇನು ಸವಲತ್ತುಗಳು ಸಿಗ್ತವೆ, ಏನೇನು ಅನುದಾನ ಸಿಗ್ತದೆ, ಅಥವಾ ಏನೇನು ಅವಕಾಶಗಳಿದಾವೆ ಅಂತಕ್ಕಂಥದ್ದನ್ನ ನಿಮ್ ಮುಂದೆ ಹೇಳ್ಬೇಕಾಗ್ತದೆ. ಜೊತೆಗೆ ಇವತ್ತು ಹಲವಾರು ಸವಲತ್ತುಗಳನ್ನು ಸಹ ತಮಗೆ ಕೊಟ್ಟಿದ್ದೀವಿ. ಬಟ್ ಒಂದು ನಾನು ಭಿನ್ನವಿಸ್ಕೊತೀನಿ, ಸರ್ಕಾರ ಇವತ್ತು ನಿಮ್ಮ ಹತ್ರ ಇದೆ. ನಮಗೆ ಸರ್ಕಾರ ಜಿಲ್ಲಾಧಿಕಾರಿಗಳನ್ನೇ, ವಿಧವಾ ಪಿಂಚಣಿ ಇರ್ಬೋದು, ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು, ಸಂಧ್ಯಾ ಸುರಕ್ಷಾ ಇರ್ಬೋದು, ಅಥವಾ ಇನ್ನಿತರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಪಿಂಚಣಿಗಳು ಇರ್ಬೋದು, ಇವು ಅಧಿಕಾರಿಗಳು ಅವ್ರ ಗಮನಕ್ಕೆ ಬಂದ ತಕ್ಷಣನೇ ಅವನ್ನೆಲ್ಲ ಮಾಡ್ಕೊಡ್ಬೇಕು ಅಂತಕ್ಕಂಥ ವಿನಂತಿಯನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅನೇಕ ಜನ ಅಧಿಕಾರಿಗಳು ಇಲ್ಲಿದ್ದಾರೆ. ನಾನು ಒಂದು ವಿನಂತಿ ಮಾಡ್ತೀನಿ, ಮೊದಲು ಸಾಮಾನ್ಯ ಜನಗಳು ನಿಮ್ಮ ಆಫೀಸಿಗೆ ಬಂದ್ರೆ ಎಲ್ಲ ಕೆಲಸಗಳು ಆಗಲ್ಲ. ಅಧಿಕಾರಿಗಳು ಸಹ ಅವರ ನಿಯಮವನ್ನ ಪಾಲಿಸಬೇಕಾಗ್ತದೆ, ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸವನ್ನ ಮಾಡಿಕೊಡ್ಬೇಕಾಗ್ತದೆ. ನಾನು ಅವ್ರಿಗೆ ಕಾನೂನು ಬಿಟ್ಟು ಮಾಡಿ ಅಂತ ಹೇಳಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಬರ್ತಕ್ಕಂತ ಕೆಲಸ ಕಾರ್ಯಗಳನ್ನ, ಸರ್ಕಾರದ ಸವಲತ್ತುಗಳನ್ನ ನಾಳೆ ಆಗ್ತಕ್ಕಂಥದ್ದನ್ನ ಒಂದಿನ ಬೇಗ ಮಾಡ್ಕೊಡಿ, ಉಳಿತಾಯ ಜನಗಳನ್ನ ಅಲಿಸಬೇಡಿ ಅಂತಕ್ಕಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಸರ್ಕಾರ ನಿಮ್ಮ ಮುಂದೆ ಇದು ಪ್ರಜಾಪ್ರಭುತ್ವಕ್ಕೆ ಒಂದು ಅಂಕುಶ, ಪ್ರಜಾಪ್ರಭುತ್ವಕ್ಕೆ ಒಂದು ಕಳಸ ಇಟ್ಟಂಗೆ. ಪ್ರಭುತ್ವಕ್ಕೆ ಒಂದು ವಿಶೇಷವಾದಂತ ಅರ್ಥ ಬರ್ಬೇಕಾದ್ರೆ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ಆಗ್ಬೇಕಾಗ್ತದೆ. ಸುಮ್ಮನೆ ಇದ್ರ ಎಲ್ಲಾ ಕೆಲಸಗಳು, ಎಲ್ಲಾ ಅರ್ಜಿಗಳು ಕೊಟ್ಟವು ಆಗ್ತವೆ ಅಂತ ನಾನು ಹೇಳಲ್ಲ. ಸುಮಾರು 50 ಅರ್ಜಿ, 100ರಲ್ಲಿ 50 ಅರ್ಜಿಗಳಿಗೆ ಪರಿಹಾರ ಸಿಕ್ಕಿದ್ರೆ ಅದೊಂದು ದೊಡ್ಡ ಸಾಧನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುಮ್ಮನೆ ಕಾಟಾಚಾರಕ್ಕೆ ಆಗ್ಬಾರ್ದು. 10 ಜನ ಅರ್ಜಿ ಕೊಟ್ಟರೆ 4-5 ಜನಕ್ಕಾದ್ರೂ ಪರಿಹಾರ ಸಿಗ್ಬೇಕು. ಆಗ ಮಾತ್ರ ಇಂಥ ಕಾರ್ಯಕ್ರಮಗಳಿಗೆ ಅರ್ಥ ಬರ್ತದೆ. ಆ ದಿಕ್ಕಿನಲ್ಲಿ ಜಿಲ್ಲಾಧಿಕಾರಿಗಳು ಆ ದಿಕ್ಕಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪೇಪರ್ ನಲ್ಲಿ ಬಂತು ಒಂದು ಯಾವ್ದೋ ಸ್ಕೂಲ್ ಸೋರ್ತಾ ಇದೆ ಅಂತಕ್ಕಂಥ ಮಾತು ಮೊನ್ನೆ ಪೇಪರ್ ನಲ್ಲಿ ಬಂತು. ಈಗ ಒಂದು ಹೊಸ ಕಟ್ಟಡವನ್ನ, ಒಂದು ಹೊಸ ಶಾಲೆ, ಒಂದು ಶಾಲಾ ಕಟ್ಟಡವನ್ನ ಕಟ್ಟಬೇಕು ಅಂತ 13,90,000 ರೂಪಾಯಿಗಳನ್ನ ಈ ಶಾಲೆಗೆ ಹಾಕಿದ್ದೀವಿ. CC ರಸ್ತೆಗೆ 3,38,000 ರೂಪಾಯಿ, ಬಯಲುಸೀಮೆಯಿಂದ CC ರಸ್ತೆಗೆ 4,25,000 ರೂಪಾಯಿ ಈಗಾಗಲೇ ಹಾಕಿದೀವಿ. ಈ ಹಳ್ಳಿಗೆ ಎಲ್ಲಾ ಅನುಕೂಲಗಳನ್ನ ಸರ್ಕಾರದ ವತಿಯಿಂದ ಮಾಡಿಕೊಟ್ಟಿದ್ದೀವಿ. ಮುಂದೂ ಕೂಡ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ಲಿಕ್ಕೆ ಬದ್ಧರಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಸರ್ಕಾರಕ್ಕೆ ನಾನು ಒಂದು ಬೇಷ್ಗಿರಿಯನ್ನ ಕೊಡ್ತೇನೆ. ಇಂತಹ ಕೆಲಸ ಕಾರ್ಯಗಳು ಆಗ್ಬೇಕಾಗ್ತದೆ. ಅದು ಕಟ್ಟಕಡೆಯ ಊರಿನಲ್ಲಿ ಬಂದು ಈ ರೀತಿ ಒಂದು ಹಬ್ಬವನ್ನ ಆಚರಿಸ್ತಾ ಇರ್ತಕ್ಕಂಥದ್ದು. ಈ ಹಬ್ಬದ ಆಚರಣೆಗೆ ಅರ್ಥ ಬರಬೇಕು ಅಂತ ಅಂದ್ರೆ 10 ಜನರ ಸಮಸ್ಯೆಗಳು ಬಗೆಹರಿದ್ರೆ ಅದಕ್ಕೆ ವಿಶೇಷವಾದಂತ ಅರ್ಥ ಬರ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಈ ದಿಕ್ಕಿನಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಒಳ್ಳೆ ಎಫೆಕ್ಟಿವ್ ಕೆಲಸಗಳನ್ನ ಮಾಡ್ತಾರೆ. ಆ ದಿಕ್ಕಿನಲ್ಲಿ ಅವರು ಮುಂದುವರಿತಾರೆ ಅಂತಕ್ಕಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರಿಗೂ ವಂದಿಸಿ, ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ, ನಮ್ದ ಜೀವ ಗಾಳಿ